ಕಳೆದ 2 ದಿನಗಳಿಂದ ಮಂಗಳೂರು ಮಹಾನಗರ ಪಾಲಿಕೆಯ ವ್ಯಾಪ್ತಿಯಲ್ಲಿ ಮತ್ತು ನಮ್ಮ ಜಿಲ್ಲೆಯಲ್ಲಿ ಕೆಲವೊಂದು ಅಹಿತಕರ ಘಟನೆಗಳು ನಡೆದಿದ್ದಾವೆ. ಪೌರತ್ವ ತಿದ್ದುಪಡಿ ಕಾನೂನು ದೇಶದಲ್ಲಿ ಮಂಡನೆಯಾಗಿದೆ ಕೇಂದ್ರ ಸರ್ಕಾರ. ಈ ಕಾನೂನಿನ ಮಾಹಿತಿಯ ಕೊರತೆ, ಕೆಲವೊಂದು ಸಮಾಜಗಳು ತಪ್ಪು ತಿಳುವಳಿಕೆಯಿಂದಾಗಿ ರಾಷ್ಟ್ರಾದ್ಯಂತ ಪ್ರತಿಭಟನೆಗಳು ನಡೀತಾ ಇದ್ದಾವೆ. ಆದರೆ ಈ ಕಾನೂನಿನಲ್ಲಿ ಇರತಕ್ಕಂಥದ್ದು ಬಾಂಗ್ಲಾ ಇರ್ಬೋದು, ಪಾಕಿಸ್ತಾನ ಇರ್ಬೋದು, ಈ ನೆರೆ ದೇಶಗಳಲ್ಲಿರ್ತಕ್ಕಂಥ ಅಲ್ಪಸಂಖ್ಯಾತರು ಭಾರತದಲ್ಲಿ ಕಳೆದ 50 ವರ್ಷಗಳಿಂದ ನಡೆಸಿರ್ತಕ್ಕಂಥವರು ಆಧಾರ್ ಕಾರ್ಡ್, ರೇಷನ್ ಕಾರ್ಡ್ ಅನ್ನು ಪಡೆದು ಸಮೇತ ಪೌರತ್ವವನ್ನು ಪಡೆದಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಸರ್ಟಿಫಿಕೇಟ್ಗಳ ಸಮಸ್ಯೆಗಳಾಗ್ತದೆ ಅಂತ ಹೇಳುತ್ತೆ ನೆಲೆಯಲ್ಲಿ ಅಂಥವರಿಗೆ ಪೌರತ್ವವನ್ನು ಕೊಡ್ತಕ್ಕಂಥ ಕಾನೂನು. ಇದರಲ್ಲಿ ಯಾವುದೇ ಸಮುದಾಯಕ್ಕೆ, ಯಾವುದೇ ಸಮಾಜಕ್ಕೆ ಅನ್ಯಾಯಗಳಿಲ್ಲ ಮತ್ತು ಯಾರ ಹಕ್ಕನ್ನು ಕಸಿದು ಇನ್ನೊಬ್ಬರಿಗೆ ಹಕ್ಕನ್ನು ಕೊಡ್ತಕ್ಕಂಥದ್ದಲ್ಲ. ಇದನ್ನು ಸ್ಪಷ್ಟವಾಗಿ ಲೋಕಸಭೆಯಲ್ಲಿ ಗೃಹ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾ ಮಂಡನೆಯನ್ನು ಮಾಡಿದ್ದಾರೆ. ಜನರಿಗೆ ತಿಳುವಳಿಕೆಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಪ್ರಧಾನಮಂತ್ರಿಗಳು ಮಾಡಿದ್ದಾರೆ. ಇದಾಗಿಯೂ ಇದರಲ್ಲಿ ರಾಜಕಾರಣದ ಚದುರಂಗದ ಆಟ ಆಡಬೇಕು, ಬೆಂಕಿ ಹಾಕಬೇಕು, ಗಲಭೆಗಳನ್ನು ಸೃಷ್ಟಿಸಬೇಕು, ಇದರ ಮುಖಾಂತರ ರಾಜಕೀಯ ಲಾಭ ಪಡಿಬೇಕು ಅಂತ ಕಾಂಗ್ರೆಸ್ ಈ ದೇಶದಲ್ಲಿ ಪ್ರತಿಭಟನೆಗಳಿಗೆ ಪ್ರೇರಣೆಯಾಗಿ ನಿಂತಿದೆ. ಹಿಂದೆ ಕಾಂಗ್ರೆಸ್ ಆಡಳಿತ ಇರ್ತಕ್ಕಂಥ ಸಂದರ್ಭದಲ್ಲಿ, ವಿರೋಧ ಪಕ್ಷ ಇರ್ತಕ್ಕಂಥ ಸಂದರ್ಭದಲ್ಲಿ ಇದೇ ಪೌರತ್ವದ ಕಾನೂನಿನ ಬಗ್ಗೆ ಆಗಬೇಕು ಅಂತ ಹೇಳ್ತಕ್ಕಂಥ ಉಲ್ಲೇಖವನ್ನು ಅವರದೇ ನಾಯಕರುಗಳು ಹೇಳಿರ್ತಕ್ಕಂಥ ಘಟನೆಗಳನ್ನು ನಾವು ನೋಡಿದ್ದೇವೆ. ಲೋಕಸಭೆಯಲ್ಲೂ ಹೇಳಿರ್ತಕ್ಕಂಥದ್ದು ನಾವು ಕಂಡಿದ್ದೇವೆ. ಆದರೆ ಇವತ್ತು ಜಾರಿ ಬಂದಂತಹ ಸಂದರ್ಭದಲ್ಲಿ ಇಡೀ ದೇಶದಲ್ಲಿ ಗಲಭೆಗಳನ್ನು ಸೃಷ್ಟಿಸ್ತಕ್ಕಂಥ ಕೆಲಸವನ್ನು ಕಾಂಗ್ರೆಸ್ ಮಾಡ್ತಾ ಇದೆ. ಅದರಲ್ಲೂ ವಿಶೇಷವಾಗಿ ಮಂಗಳೂರಿನಲ್ಲಿ ನಡೆದಿರ್ತಕ್ಕಂಥ ಘಟನೆಯಲ್ಲಿ ಇದರ ಹಿಂದೆ ಪೂರ್ತಿಯಾಗಿರ್ತಕ್ಕಂಥ ಕಾಂಗ್ರೆಸ್ ಪೂರ್ವ ಯೋಜಿತವಾಗಿ ಈ ಕೃತ್ಯವನ್ನು ಮಾಡಿದೆ. ಅದಕ್ಕೆ ಕಾರಣಗಳೇನು ಕೇಳಿದ್ರೆ, ಒಂದಿನ ಹಿಂದೆ ಈ ರಾಜ್ಯದಲ್ಲಿ ಸಚಿವರಾಗಿರ್ತಕ್ಕಂಥ, ಈ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಆಗಿದ್ದಂಥ ಮತ್ತು ಕಾನೂನಿನ ಅರಿವಿರ್ತಕ್ಕಂಥ ಖಾದರ್ ಅವರು ತಮ್ಮ ಮಾತಿನಲ್ಲೇ ರಾಜ್ಯದಲ್ಲಿ ಬೆಂಕಿ ಹಾಕ್ತೇನೆ ಅಂತ ಹೇಳಿದರು. ಮರುದಿವಸ ಈ ಘಟನೆಗಳು ನಡೆದಿದೆ. ಘಟನೆ ನಡೆದಂತಹ ಸಂದರ್ಭದಲ್ಲಿ ಅದಕ್ಕಿಂತ ಮುಂಚೆ ಸೆಕ್ಷನ್ ಇತ್ತು ಜಿಲ್ಲೆಯಲ್ಲಿ. ಪೊಲೀಸ್ ಅಧಿಕಾರಿಗಳು ಎಲ್ಲ ಮುಸ್ಲಿಂ ಲೀಡರ್ಗಳನ್ನು ಕರೆದು ಮಾತನಾಡಿದ್ದಾರೆ, ಪ್ರತಿಭಟನೆ ನಡೆಸೋದಿಲ್ಲ ಅಂತ ಕೊಟ್ಟಿದ್ರು. ಆದರೂ ಸಮೇತ ಕೆಲವೊಂದು ಜನ ಇದರ ಲಾಭವನ್ನು ತಗೊಳ್ಳುವಂಥ ಪ್ರಯತ್ನಗಳನ್ನು ಮಾಡಿದ್ದಾರೆ. ಇದರಲ್ಲಿ ನಡೆದಿರ್ತಕ್ಕಂಥ ಘಟನೆಗಳನ್ನು ಕಂಡಾಗ, ಹಾಗಾಗಿ ಈ ಘಟನೆಗೆ ಕಾರಣ ಕಾಂಗ್ರೆಸ್ ಆಗಿರುತ್ತೆ. ಇದರ ಘಟನೆ ನಡೆದ ನಂತರ ಅಲ್ಲಿ ನೋಡಿದಾಗ ಅದರಲ್ಲಿ ಜಿಲ್ಲೆಗಿಂತ ಹೆಚ್ಚು ಹೊರಗಿನವರೇ ಇದ್ರು ಈ ಘಟನೆಯಲ್ಲಿ. ಮತ್ತು ಮುಖ ಮುಚ್ಚಿ ಕಾಶ್ಮೀರ ಶೈಲಿಯಲ್ಲಿ ಕಲ್ಲನ್ನು ಪೊಲೀಸರ ಮೇಲೆ ಹೊಡೆದಿದ್ದಾರೆ. ಮೆರವಣಿಗೆ ಪ್ರತಿಭಟನೆ ನಡೆಸ್ತಕ್ಕಂಥ ಸಂದರ್ಭದಲ್ಲಿ ಪೊಲೀಸರ ಮೇಲೆ ಹಲ್ಲೆಗಳು ನಡೆತಕ್ಕಂಥದ್ದನ್ನು ನಾವು ಕಂಡಿದ್ದೇವೆ. ಇದರಲ್ಲೂ ಬಹಳಷ್ಟು ಜನ ಹೊರಗಿನವರೇ ಬಂದು ಮಾಡಿದ್ದಾರೆ. ಈ ಜಿಲ್ಲೆಯಲ್ಲಿ ಶಾಂತಿ ಸಾಮರಸ್ಯವನ್ನು ಬಯಸ್ತಕ್ಕಂಥ ಜನ ಯಾರು ಇದನ್ನು ಮಾಡಿಲ್ಲ. ಶಾಂತಿಯನ್ನು ಬಯಸಿರ್ತಕ್ಕಂಥ ಹಲ್ಲೆ ಇರ್ತಕ್ಕಂಥ ಮಾಜಿ ಕಾರ್ಪೊರೇಟರ್ ಅಶ್ರಫ್ ಅವರಿಗೂ ಆಗಿದೆ. ಘಟನೆಗಳು ನಡೆದಿದ್ದಾವೆ. ಒಟ್ಟು ಈ ಘಟನೆಯನ್ನು ನಾನು ಖಂಡಿಸ್ತೇನೆ ಮತ್ತು ತನಿಖೆ ನಡೀಬೇಕು. ಈಗಾಗಲೇ ಇದಕ್ಕೆ ತತ್ಕ್ಷಣ ನಾನು ಈ ರಾಜ್ಯದ ಮುಖ್ಯಮಂತ್ರಿಗಳನ್ನ ಅಭಿನಂದಿಸ್ತೇನೆ. ಹಿಂದೆ ಗಲಾಟೆಗಳಾಗಿತ್ತು, ಗಲಭೆಗಳಾಗಿತ್ತು. ಆದರೆ ಯಾವತ್ತೂ ತಕ್ಷಣ ಮುಖ್ಯಮಂತ್ರಿಗಳೇ ಬಂದು ಸಭೆಯನ್ನು ಕರೆತಕ್ಕಂಥದ್ದೆಲ್ಲ ಮುಖ್ಯಮಂತ್ರಿಗಳು ತಕ್ಷಣ ಬಂದಿದ್ದಾರೆ. ಯಾವುದು ಒಳಗಾಗಿದ್ದಾರೆ ಆ ಕುಟುಂಬಗಳಿಗೆ ನ್ಯಾಯ ಕೊಡ್ತೇನೆ ಅಂತ ಹೇಳಿದ್ದಾರೆ ಮತ್ತು ಇದಕ್ಕೆ ತನಿಖೆಯನ್ನು ಮಾಡ್ತೇನೆ ಅಂತ ಹೇಳಿದ್ದಾರೆ. ನಾನು ಮುಖ್ಯಮಂತ್ರಿಗಳಿಗೆ ಮತ್ತು ಗೃಹ ಸಚಿವರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ತಕ್ಷಣ ನಮ್ಮ ಜಿಲ್ಲೆಯ ಸಮಸ್ಯೆಗೆ ಸ್ಪಂದಿಸಿರಬೇಕು ಮತ್ತು ಈ ಘಟನೆಯ ಪೂರ್ತಿಯಾಗಿರ್ತಕ್ಕಂಥ ತನಿಖೆ ಆಗಬೇಕು. ಇದರಲ್ಲಿ ಯಾರ್ಯಾರ ಕೈವಾಡಗಳಿದ್ದಾವೆ, ಹೊರಗಿನವರೆಷ್ಟು, ಹೊರಗಿನ ಶಕ್ತಿಗಳೆಷ್ಟು ಮತ್ತು ಇದಕ್ಕೆ ಪ್ರಚೋದನೆ ಕೊಟ್ಟವರು ಎಷ್ಟು, ಪ್ರಚೋದನೆ ಕೊಟ್ಟವರು ಯಾರು, ಇದೆಲ್ಲವೂ ತನಿಖೆಗಳಾಗಬೇಕು ಅಂತ
ಆಗ್ರಹಿಸ್ತೇನೆ. ಮತ್ತು ಮುಂದಿನ ದಿನಗಳಲ್ಲಿ ಈ ಜಿಲ್ಲೆಯಲ್ಲಿ ಶಾಂತಿ ಮತ್ತು ಸಾಮರಸ್ಯ ನೆಲೆಸಬೇಕು. ಯಾರೂ ಕಾನೂನನ್ನು ಕೈಗೆತ್ತಿಕೊಳ್ಬೋದು, ಎಲ್ಲರೂ ಶಾಂತಿಯುತವಾಗಿ ವರ್ತನೆ ಮಾಡಬೇಕು. ಪ್ರತಿಭಟನೆ ಮಾಡ್ತಕ್ಕಂಥ ಹಕ್ಕು ಎಲ್ಲರಿಗಿದೆ ಪ್ರಜಾಪ್ರಭುತ್ವ. ಸಂದರ್ಭಗಳು ಬಂದಾಗ ಅದಕ್ಕೆ ಅದರದ್ದೇ ಆಗಿರ್ತಕ್ಕಂಥ ಶಾಂತಿಯುತ ಪ್ರತಿಭಟನೆಗೆ ನಮ್ಮ ದೇಶದಲ್ಲಿ ಹತ್ತಾರು ಸಾಧನಗಳಿದ್ದಾವೆ, ಹತ್ತಾರು ದಾರಿಗಳಿದ್ದಾವೆ. ಆ ರೀತಿಯಲ್ಲಿ ಪ್ರತಿಭಟನೆ ಮಾಡಬೇಕು. ಇನ್ನು ಮುಂದಕ್ಕೆ ಇಲ್ಲಿಯ ಶಾಂತಿ ಸೌಹಾರ್ದತೆ ಕೆಡಿಸಿದ ರೀತಿಯಲ್ಲಿ ಎಲ್ಲರೂ ಸಹಕಾರಗಳನ್ನು ಕೊಡಬೇಕು. ಕೇಂದ್ರ ಸರ್ಕಾರದ ಜೊತೆ ರಾಜ್ಯ ಸರ್ಕಾರ ನಿಮ್ಮ ಜೊತೆ ಇದೆ. ಕೇಂದ್ರ ಆಗಲಿ ರಾಜ್ಯ ಸರ್ಕಾರ ಯಾವುದೇ ಸಮುದಾಯ, ಯಾವುದೇ ಸಮಾಜಕ್ಕೆ ಯಾವುದೇ ರೀತಿಯ ಕಿಂಚಿತ್ ಹಕ್ಕಿನಲ್ಲಿ ಚ್ಯುತಿಬಾರದ ರೀತಿಯಲ್ಲಿ ನೋಡ್ಕೊಳ್ತದೆ ಅಂತ ಹೇಳುವಂಥ ಪ್ರಧಾನಮಂತ್ರಿಗಳು ಹೇಳಿದ್ದಾರೆ, ಈ ಮುಖ್ಯಮಂತ್ರಿಗಳು. ಹಾಗಾಗಿ ಇವತ್ತು ಪೌರತ್ವ ಕಾಯ್ದೆ ಏನಿದೆ, ಆ ಕಾಯ್ದೆಯಲ್ಲಿ ಅಲ್ಪಸಂಖ್ಯಾತರು ವಿದೇಶದಲ್ಲಿರ್ತಕ್ಕಂಥ ಪಾಕಿಸ್ತಾನ, ಬಾಂಗ್ಲಾದ ಅಲ್ಪಸಂಖ್ಯಾತರಿಗೆ ದೇಶದಲ್ಲಿ ಅವರ ಸರ್ಟಿಫಿಕೇಟ್ಗೋಸ್ಕರ ಕೊಟ್ಟಿರ್ತಕ್ಕಂಥ, ಹಾಗಾಗಿ ಯಾರ ಹಕ್ಕನ್ನು ಕಸಿದುಕೊಂಡು ಕೊಡುವಂಥದ್ದಲ್ಲ, ಅವರ ಹಕ್ಕನ್ನು ಕೊಡ್ತಕ್ಕಂಥ ಕಾಯ್ದೆ. ಇದರಲ್ಲಿ ಕ್ರೈಸ್ತರಿಗೂ ಲಾಭ ಆಗುತ್ತೆ, ಈ ದೇಶದಲ್ಲಿರ್ತಕ್ಕಂಥ ಬೇರೆ ದೇಶದಿಂದ ಬಂದಿರ್ತಕ್ಕಂಥ ಹಿಂದೂಗಳಿಗೂ ಆಗುತ್ತೆ, ಪಾರ್ಸಿಗಳಿಗೂ ಆಗುತ್ತೆ, ಅವರಿಗೆ ಸಹ ಕೊಡ್ತಕ್ಕಂಥ ಪೌರತ್ವ. ಹಾಗಾಗಿ ಇದನ್ನು ಭಾಳ ಅಧ್ಯಯನ ಮಾಡಿಕೊಂಡು ಕೆಲಸ ಮಾಡಬೇಕು. ಮತ್ತು ದಾರಿ ತಪ್ಪಿಸುವಂಥ ಕೆಲಸವನ್ನು ಹತ್ತಾರು ಜನ ಇವತ್ತು ದಾರಿ ತಪ್ಪಿಸುವಂಥ ಸುಳ್ಳು ಹೇಳಿಕೆಗಳನ್ನು ಕೊಡ್ತಕ್ಕಂಥ ಕೆಲಸ, ಜನರನ್ನು ಮರಳು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಎಲ್ಲರೂ ಈ ಕಾನೂನನ್ನು ಅಧ್ಯಯನ ಮಾಡಬೇಕು ಅಂತ ನಾವು ಮನವಿ ಮಾಡ್ತೇವೆ. ಈ ಜಿಲ್ಲೆಯಲ್ಲಿ ಶಾಂತಿ ಮತ್ತು ಸೌಹಾರ್ದಕ್ಕೆ ಸಹಕಾರಗಳನ್ನು ಕೊಡಬೇಕು ಅಂತ ಎಲ್ಲರಲ್ಲಿ ಪ್ರಾರ್ಥನೆ. ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯರ ವರ್ತನೆಗಳು ಹೇಗಿತ್ತು, ಸ್ಯಾಡಿಸ್ಟ್ ಯಾರು ಅನ್ನುವಂಥದ್ದು ಈ ರಾಜ್ಯದಲ್ಲಿ ಅಂತ ಕಂಡಿದ್ದಾರೆ. ಈ ರಾಜ್ಯದಲ್ಲಿ ಇವತ್ತು ಬೆಂಕಿ ಬಿದ್ದಿದ್ರೆ, ಈ ರಾಜ್ಯದಲ್ಲಿ ಗಲಭೆಗಳು ಪ್ರಾರಂಭ ಆಗಿದೆ, ಈ ರಾಜ್ಯದಲ್ಲಿ ಇವತ್ತು ಈ ರೀತಿಯ ಸ್ವರೂಪ ಪಡೆದುಕೊಳ್ಳಲಿಕ್ಕೆ ಕಾಂಗ್ರೆಸ್ ಕಾರಣ. ಹಾಗಾಗಿ ಇನ್ನಷ್ಟು ಬೆಂಕಿ ಹಾಕಲಿಕ್ಕೆ ಸಿದ್ದರಾಮಯ್ಯ ಬರ್ತಾರೆ. ಈಗ ಒಮ್ಮೆ ಶಾಂತಿ ನೆಲೆಸಬೇಕು ಈ ರಾಜ್ಯದಲ್ಲಿ, ಈ ಜಿಲ್ಲೆಯಲ್ಲಿ. ಕಾಂಗ್ರೆಸ್ ಬಿಜೆಪಿ ನಿಮ್ಮ ಹೇಳಿಕೆಗಳಿಂದ ಇನ್ನಷ್ಟು ಬೆಂಕಿ ಬಿಡಲಿಕ್ಕೆ ಕಾರಣ ಆಗ್ತದ? ಎಲ್ರಿಗೂ ನಾವು ಹೇಳಿದ್ದೇವೆ, ಮನವಿ ಮಾಡಿದ್ದೇವೆ, ನೀವು ಯಾವುದೇ ರೀತಿಯ ಇಂತಹ ಹೇಳಿಕೆಗಳನ್ನ ಕೊಡಬೇಡಿ, ಸಾಮರಸ್ಯವನ್ನು ಸಂದೇಶ ಕಾಡಿ, ಸರಿಯಾಗಿರ್ತಕ್ಕಂಥ ಮಾಹಿತಿಗಳು, ಸರಿಯಾಗಿರ್ತಕ್ಕಂಥ ಮಾಹಿತಿಗಳನ್ನು ಕೊಡಿ. ಅದಕ್ಕೆ ಹೇಳಿದ್ದೇವೆ, ಅಮಾಯಕರು ಯಾರು ಬಲಿಯಾಗಬಾರ್ದು. ಅದಕ್ಕೋಸ್ಕರ ಯಾರೇ ಇಂತಹ ಕಾನೂನನ್ನು ಕೈಗೆತ್ತಿಕೊಳ್ಳಬಾರ್ದು ಮತ್ತು ಅವರಿಗೆ ಮಾಹಿತಿಗಳನ್ನು ಕೊಡಬೇಕು, ತಪ್ಪು ಮಾಹಿತಿಗಳನ್ನು ಕೊಡಬೇಡಿ. ಇದರಿಂದ ಏನು ನ್ಯಾಯ ಇದೆ, ಏನು ಸಮಸ್ಯೆಗಳಿದ್ದಾವೆ ಚರ್ಚೆ ಮಾಡೋಣ. ವ್ಯತ್ಯಾಸಗಳಿದ್ರೆ ಈಗಾಗಲೇ ಕೋರ್ಟಲ್ಲಿದೆ, ನ್ಯಾಯಾಲಯದಲ್ಲಿ ಸರ್ಕಾರ ಹೇಳಿದ್ರು ನ್ಯಾಯಾಲಯ ಬೇರೆ ಇದೆ, ನ್ಯಾಯಾಲಯದ ಮುಂದಿದೆ, ನ್ಯಾಯಾಲಯದ ತೀರ್ಪಿನವರೆಗೆ ಕಾಯ್ದು. ಬಾಬ್ರಿ ಮಸೀದಿಯನ್ನು ಧ್ವಂಸ ಮಾಡುವಂತ ಅನೇಕ ಪ್ರದರ್ಶನ ಮಾಡ್ತಾರೆ, ಅವರು ಕ್ರಮ ಕೈಗೊಳ್ಳಲ್ಲ, ಕೇವಲ ಯುದ್ಧಕ್ಕಾದ್ರೆ ಹೇಳಿಕೆ ಕೊಟ್ಟರು ಅಂತ ಬಿಜೆಪಿ ನಾಯಕರು ಹೇಳ್ತಾರೆ. ಎರಡೂ ಘಟನೆಗಳ ಮೇಲೆ ಎಫ್ಐಆರ್ಗಳಾಗಿದೆ. ಸಾಂದರ್ಭಿಕ ಬೇರೆ, ನಾನು ಹೇಳಿದಾಗ ಸೆಕ್ಷನ್ ಇರಲಿಲ್ಲ, ನಾನು ಹೇಳಿದಾಗ ಗಲಾಟೆಗಳು, ನಾನು ಮತ್ತೆ ಅದು ಸಂದರ್ಭ ಆ ವಿಷಯಗಳು ಹೇಳಿದ್ದಲ್ಲ, ಜನ ಹಾಕ್ತಾರೆ ಅಂತ ಹೇಳುವಂಥ ವ್ಯತ್ಯಾಸಗಳೇ. ಇದು ಮರುದಿವಸ ಘಟನೆಗಳು ನಡೆದಿದೆ ಮತ್ತು ಅದೊಂದು ನ್ಯಾಯಾಲಯದಲ್ಲಿ ನಾನು ಹೋರಾಟ ಮಾಡಿದ್ದೇನೆ, ನ್ಯಾಯಾಲಯದಿಂದ ಹೊರಗೆ ಬಂದಿದ್ದೆ, ನ್ಯಾಯಾಲಯದಲ್ಲಿ ಅದಿಲ್ಲ ಅಂತ ಹೇಳುವಂಥದ್ದು ಪೂರ್ತಿಯಾಗಿ ಆಗಿ ಬಂದಿದೆ. ಪೂರ್ತಿಯಾಗಿ ಈಗ ತನಿಖೆ ಆಗುತ್ತೆ, ತನಿಖೆ ಮುಂದಕ್ಕೆ. ಅದಕ್ಕೆ ಹೇಳಿದ್ದಾರೆ ಮುಖ್ಯಮಂತ್ರಿಗಳು, ಪೂರ್ತಿಯಾಗಿರ್ತಕ್ಕಂಥ ತನಿಖೆ ಆಗುತ್ತೆ. ಅದಕ್ಕೆ ಹೇಳಿದೆ, ಹೊರಗಿನವರಿದ್ದಾರಾ ಒಳಗಿನವರಿದ್ದಾರೆ ಯಾರಿದೆ, ಪೂರ್ತಿಯಾಗಿ ತನಿಖೆ ಆಗುತ್ತೆ. ಅದಕ್ಕೆ ಈಗ ತನಿಖೆ ಆದಾಗ ಅದರ ಸ್ಪಷ್ಟತೆ ಹೊರಬರ್ತದೆ. ಯಾಕೆ ಮುಖ್ಯಮಂತ್ರಿಗಳು ತನಿಖೆಗೆ ಆದೇಶ ಮಾಡ್ತಾರೆ, ತನಿಖೆ